ಕರ್ನಾಟಕ ರಾಜ್ಯ ಅಲೆಮಾರಿ ಮತ್ತು ಅರೆ ಅಲೆಮಾರಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ರವೀಂದ್ರ ಶೆಟ್ಟಿಯವರ ಕೊಡಗು ಪ್ರವಾಸ ಜೂನ್ 3ನೇ ವಾರದಲ್ಲಿ ನಡೆಯಿತು. ಕೊಡಗು ನಿಗಮದ ಕಚೇರಿಗೆ ಭೇಟಿ ನೀಡಿ ಜಿಲ್ಲಾ ವ್ಯವಸ್ಥಾಪಕಿ ಮಹಾದೇವಿಯವರೊಂದಿಗೆ ಅಲೆಮಾರಿ ಅರೆ ಅಲೆಮಾರಿ ಸಮುದಾಯದ ವಿವರಗಳನ್ನು ಪಡೆದುಕೊಂಡು ಅವರಿಗೆ ದೊರೆತಿರುವ ಸೌಲಭ್ಯಗಳ ವಿವರ ಪಡೆದುಕೊಂಡರು. ಕುಟುಂಬ ಕಡಿಮೆ, ಜನಸಂಖ್ಯೆ 974 ಅಂದ್ರೆ ಅದು ಸೀನಿಯರ್ ಮೋಸ್ಟ್ ಇರ್ಬೋದು. ಈ ಸಂದರ್ಭ ಸ್ಥಳಕ್ಕೆ ಭೇಟಿ ನೀಡಿದ ವಾರ್ತಾಧಿಕಾರಿ ಚಿನ್ನಸ್ವಾಮಿ ಮತ್ತು ಪತ್ರಕರ್ತರಿಗೆ ಅಲೆಮಾರಿ ಅಭಿವೃದ್ಧಿ ನಿಗಮದ ಕಾರ್ಯಚಟುವಟಿಕೆ, ಅಲೆಮಾರಿ ಸಮುದಾಯದ ವಿವರ, ಅವರಿಗೆ ಸರ್ಕಾರದಿಂದ ಸಿಗುವ ಸವಲತ್ತುಗಳ ಕುರಿತು ವಿವರ ನೀಡಿದರು. ಬಹಳಷ್ಟು ಚಿಂತಾಜನಕವಾಗಿ ಜೀವನ ಸಾಗಿಸ್ತಾರೆ. ಆ ಕಡೆ ಡೇರೆನೂ ಅಲ್ಲ, ಈ ಕಡೆ ಗುಡಿಸಲು ಅಲ್ಲ, ಆ ರೀತಿಯಾದ ಒಂದು ವ್ಯವಸ್ಥೆಯಲ್ಲಿ ವಾಸಸ್ಥಾನವನ್ನು ನಿರ್ಮಿಸಿಕೊಂಡು ಜೀವನ ಸಾಗಿಸುತ್ತಿರುವಂತಹದ್ದು ಬಹಳ ಬೇಸರದ ವಿಚಾರ. ಇವರಿಗೆ ಒಂದು ಸ್ವಂತ ನೆಲೆಯನ್ನ ಕಲ್ಪಿಸಬೇಕು. ನಾನು ಜವಾಬ್ದಾರಿಯನ್ನು ಸ್ವೀಕರಿಸುವಾಗ ಹೇಳಿದ್ದೆ, ಡೇರೆ ಮುಕ್ತ ಕರ್ನಾಟಕ ಮಾಡಬೇಕು ಅಂತ. ನಿಜವಾಗಿಯೂ ಈ ಕೆಲಸ ಆಗಬೇಕಾಗಿದೆ. ಇದಕ್ಕೆ ನಮ್ಮ ಸರ್ಕಾರದ ವತಿಯಿಂದ, ನಮ್ಮ ನಿಗಮದ ವತಿಯಿಂದ, ನಮ್ಮ ಸ್ಥಳೀಯ ಆಯಾ ಜಾಗದ ಜನಪ್ರತಿನಿಧಿಗಳು ಯಾರಿದ್ದಾರೆ ಅವರ ನೆರವಿನಿಂದ, ಅಧಿಕಾರಿಗಳ ಸಹಕಾರದಿಂದ, ಜಿಲ್ಲಾಡಳಿತದ ಸಹಕಾರದಿಂದ ಈ ಕೆಲಸವನ್ನು ನಾವು ಮಾಡಬೇಕಾಗಿದೆ. ಇವತ್ತು ಬಹಳಷ್ಟು ಕಡೆ ನಾನು ಜಿಲ್ಲೆಯ ಪ್ರವಾಸ ಮಾಡಿದಾಗ ಹಲವಾರು ಕಡೆ ಇವತ್ತು ಸರ್ಕಾರಿ ಜಾಗದಲ್ಲಿ ನಾನು ಎಲ್ಲ ಜಿಲ್ಲೆಗಳ ಅಧಿಕಾರಿಗಳಿಗೆ ಕೂಡ ನಾನು ಪತ್ರ ಬರೆದಿದ್ದೇನೆ. ಯಾವ ರೀತಿ ಅಂತ ಹೇಳಿದ್ರೆ, ಎಲ್ಲಿ ನಮ್ಮ ಅಲೆಮಾರಿ ಜನರು ಕಳೆದ 10 ವರ್ಷಗಳಿಂದ ಸರ್ಕಾರಿ ಜಾಗದಲ್ಲಿ ಡೇರೆ ಹಾಕಿಕೊಂಡು ಅಥವಾ ಟೆಂಟ್ ಹಾಕಿಕೊಂಡು ವಾಸ ಮಾಡ್ತಾರೆ, ಆ ಜಾಗವನ್ನ ಅವರಿಗೇನೆ ಬರೆದು ಕೊಡಬೇಕು ಎಂಬ ಮನವಿಯನ್ನು ಮಾಡಿದ್ದೇನೆ. ಅದರ ಜೊತೆಗೆ ಅವರಿಗೆ ಏನು ಮೂಲಭೂತ ಸೌಕರ್ಯ ಬೇಕು, ಅದು ಶಿಕ್ಷಣಕ್ಕೆ ಸಂಬಂಧಪಟ್ಟದ್ದಾಗಿರ್ಬೋದು, ಆರೋಗ್ಯಕ್ಕೆ ಸಂಬಂಧಪಟ್ಟಂತ ಒಟ್ಟು ವ್ಯವಸ್ಥೆಯನ್ನು ಅವರಿಗೆ ಕಲ್ಪಿಸಬೇಕು ಎಂಬ ಮನವಿಯನ್ನ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ನಾನು ಈಗಾಗಲೇ ಪತ್ರವನ್ನು ಬರೆದಿದ್ದೇನೆ. ಅದರ ಜೊತೆಗೆ ನಮ್ಮ ಸರ್ಕಾರಕ್ಕೂ ಕೂಡ ನಾನು ಏನು ಈ 25 ಜಿಲ್ಲೆಗಳಲ್ಲಿ ಪ್ರವಾಸ ಮಾಡಿದ್ದೇನೆ ಅದರ ವರದಿಯನ್ನ ಮಾಡಿ ಸರ್ಕಾರಕ್ಕೆ ಕೊಡುವವನಿದ್ದೇನೆ. ಒಟ್ಟಿನಲ್ಲಿ ಬರ್ತಕ್ಕಂಥ ದಿನಗಳಲ್ಲಿ ಈ ಅಲೆಮಾರಿ ಜನರು ಕೂಡ ಇತರ ಜನರಂತೆ ಜೀವನ ಸಾಗಿಸುವಂತ ಒಂದು ವ್ಯವಸ್ಥೆ ಕಲ್ಪಿಸಬೇಕು ಎಂಬ ನಿಟ್ಟಿನಲ್ಲಿ ನಾವು ಕೆಲಸವನ್ನ ಮಾಡ್ತಾ ಇದ್ದೇವೆ. ಈಗಾಗಲೇ ನಮ್ಮ ನಿಗಮದಿಂದ ಬೇರೆ ಬೇರೆ ಯೋಜನೆಗಳನ್ನ ಈ ಸಮುದಾಯಕ್ಕೆ ನಾವು ನೀಡ್ತಾ ಬಂದಿದ್ದೇವೆ. ಬಹಳ ಮುಖ್ಯವಾಗಿ ಸ್ವಯಂ ಉದ್ಯೋಗ ಸಾಲ ಯೋಜನೆ ಅಂತ ನಾವು ಕೊಡ್ತೇವೆ. ಸ್ವಯಂ ಉದ್ಯೋಗ ಸಾಲ ಯೋಜನೆಯಲ್ಲಿ ಒಂದು ಉದಾಹರಣೆಗೆ ಒಂದು 50,000 ಅಂತ ನಾವು ಒಬ್ಬರಿಗೆ ಸ್ವಯಂ ಉದ್ಯೋಗಕ್ಕೆ ಕೊಟ್ಟಾಗ ಅದರಲ್ಲಿ ಅವರು 40,000 ಮಾತ್ರ ನಮಗೆ ರೀಪೇಮೆಂಟ್ ಮಾಡಬೇಕಾಗ್ತದೆ. 10,000 ಅಲ್ಲಿ ಅವರಿಗೆ ಸಬ್ಸಿಡಿಯನ್ನು ಕೊಡ್ತೀವಿ. ಅದರ ಜೊತೆಗೆ ಅರಿವು ಶೈಕ್ಷಣಿಕ ಸಾಲ ಯೋಜನೆ ಇದೆ. ಬ್ಯಾಂಕಿಗಳ ಸಹಯೋಗದೊಂದಿಗೆ ಸ್ವಯಂ ಉದ್ಯೋಗ ಸಾಲ ಯೋಜನೆ ಇದೆ. ಕೆಲವು ಕಡೆ ಭೂ ಖರೀದಿ ಯೋಜನೆ ಕೂಡ ನಾವು ಮಾಡಿದ್ದೀವಿ. ಸ್ವಲ್ಪ ಅನುದಾನ ಕಡಿಮೆ ಇದರಿಂದ ಅದನ್ನ ಕಳೆದ ವರ್ಷ ನಿಲ್ಲಿಸಿದ್ವಿ. ಈ ಬಾರಿ ಮತ್ತೆ ಅದನ್ನ ಮುಂದುವರಿಸ್ತೀವಿ. ಅದರ ಜೊತೆಗೆ ಮತ್ತೆ ಸ್ವಾತಂತ್ರ್ಯ ಅಮೃತ ಮಹೋತ್ಸವ ಮುನ್ನಡೆ ಅಂತೇಳಿ ಯೋಜನೆಯನ್ನ ಮಾಡಿದ್ದೇವೆ. ಬಹಳ ಮುಖ್ಯವಾಗಿ ಗಂಗಾ ಕಲ್ಯಾಣ ಯೋಜನೆಯನ್ನು ನಾವು ಕೊಡ್ತಾ ಇದ್ದೇವೆ. ಒಬ್ಬ ಕೃಷಿಕನಿಗೆ ಕೃಷಿ ಭೂಮಿ ಇದ್ರೆ ಅವರಿಗೆ ನೀರಿನ ಆಶ್ರಯ ಇಲ್ಲದೆ ಇರತಕ್ಕಂಥ ಸಂದರ್ಭದಲ್ಲಿ ಗಂಗಾ ಕಲ್ಯಾಣ ಯೋಜನೆ ಬಹಳಷ್ಟು ಸಹಕಾರಿಯಾಗಿದೆ. ನಾನು ಅಧ್ಯಕ್ಷನಾದ ಮೇಲೆ ಬಹಳಷ್ಟು ಕಡೆ ಈ ಗಂಗಾ ಕಲ್ಯಾಣ ಯೋಜನೆ ಕೊಟ್ಟಲ್ಲಿ ನಾನು ಭೇಟಿ ಕೊಟ್ಟಿದ್ದೇನೆ. ಅಲ್ಲಿ ಯಾವ ರೀತಿಯ ಅದನ್ನ ಯೋಜನೆಯನ್ನು ಪಡೆದು ಒಬ್ಬ ರೈತನವರು ಯಾವ ರೀತಿ ಖುಷಿ ಪಟ್ಟಿದ್ದಾರೆ ಅಂತ ಹೇಳಿದ್ರೆ, ಅವರ ಜಮೀನಿಗೆ ನೀರು ಸಾಕಾಗಿ ಇತರ ಹತ್ತಿರದ ಜಮೀನಿಗೆ ಕೂಡ ನೀರನ್ನು ಕೊಡತಕ್ಕಂಥ ವ್ಯವಸ್ಥೆಯನ್ನು ಅವರು ಮಾಡಿದ್ದಾರೆ. ಒಟ್ಟಿನಲ್ಲಿ ಒಳ್ಳೆ ಯೋಜನೆಗಳನ್ನ ನಮ್ಮ ನಿಗಮದ ವತಿಯಿಂದ ನಾವು ತಲುಪಿಸುವಂತ ಕೆಲಸವನ್ನ ಮಾಡ್ತಾ ಇದ್ದೇವೆ. ನಮ್ಗೆ ಕಳೆದ ಬಾರಿ 12 ಕೋಟಿ 29 ಲಕ್ಷ ನಮ್ಮಲ್ಲಿ ಅನುದಾನ ಇತ್ತು. ಅದರಲ್ಲಿ 2 ಕೋಟಿ 8 ಲಕ್ಷ ಉಳಿಕೆ ಇತ್ತು. ಈ ವರ್ಷ ಅನುದಾನ ತುಂಬಾ ಕಡಿಮೆ ಬಂದಿದೆ. ನಮಗೆ 6 ಕೋಟಿ ಮಾತ್ರ ಕೊಟ್ಟಿದ್ದಾರೆ. ಈ 6 ಕೋಟಿ ಮತ್ತು ಕಳೆದ ಬಾರಿ ಉಳಿಕೆಯ 2 ಕೋಟಿ 8 ಲಕ್ಷವನ್ನು ಸೇರಿಸಿ 8 ಕೋಟಿ 8 ಲಕ್ಷದ ಒಂದು ಕ್ರಿಯೋಜನೆ ಸಿದ್ಧಪಡಿಸಿ ಈಗಾಗಲೇ ನಾವು ಸರ್ಕಾರಕ್ಕೆ ಕೊಟ್ಟಿದ್ದೇವೆ. ಈಗಾಗಲೇ ಪತ್ರಿಕಾ ಪ್ರಕಟಣೆಯನ್ನು ಕೂಡ ನಾವು ಕೊಟ್ಟಿದ್ದೇವೆ. ಜನರು ಅದಕ್ಕೆ ಅರ್ಜಿಗಳನ್ನ ಆನ್ಲೈನ್ ಮೂಲಕ ಸಲ್ಲಿಸುವಂತ ಸುವಿಧಾ ಮೂಲಕ ಅರ್ಜಿಗಳನ್ನು ಸಲ್ಲಿಸುವಂತ ವ್ಯವಸ್ಥೆ ಇದೆ. ಪೂರ್ತಿಯಾದ ವಿಚಾರವನ್ನ ಎಲ್ಲ ಪತ್ರಿಕಾ ಮಾಧ್ಯಮಗಳಲ್ಲಿ ಅದು ಈಗಾಗಲೇ ಪ್ರಕಟಣೆಗೊಂಡಿದೆ. ಕೊಡಗಿನ ಕರಾವಲೆ ಬಾಡಗ ಪರಿಸರಕ್ಕೆ ಭೇಟಿ ನೀಡಿ ಭಗವತಿನಗರ ಅಂಗನವಾಡಿ ಮತ್ತು ಗೊಲ್ಲ ಸಮಾಜದ ಐಮನೆ ಅರ್ಥಾತ್ ತರವಾಡು ಮನೆಯಲ್ಲಿ ಗೊಲ್ಲ ಸಮಾಜದ ಬಂಧುಗಳನ್ನು ಭೇಟಿಯಾಗಿ ಅವರ ಸಮಸ್ಯೆಗಳನ್ನು ಆಲಿಸಿ ನಿಗಮದಿಂದ ಅವರಿಗೆ ದೊರೆಯುವ ಸಾಲ ಸೌಲಭ್ಯಗಳ ಕುರಿತು ವಿವರ ನೀಡಿದರು.
ಮಾಡ್ತಿದ್ದೀನಿ. ಏನ್ ಹೆಸರು? ನಿಮ್ದೇನ್ ಹೆಸರು? ನಾನು 3 days ಇಂದ ಬೆಳಗ್ಗೆ ಏನ್ ಹೆಸರು? ಬರ್ತಿದ್ದೀನಿ. ಯಾರು ಬಂದಿಲ್ಲ ಈಗ? ಹೇಳು ಹೆಸರೇಳು. ಮನೆಯೆಲ್ಲ ಕೆಳಗಿದೆ ಸ್ವಲ್ಪ ಪೆಂಡಿಂಗ್ ಆಗುತ್ತೆ ಸರ್. ಹಂದಿ ಸಾಕಾಣಿಕೆ. ಹಾ ಸರ್, ಎಲ್ಲಿ ಇಂಟ್ರೆಸ್ಟ್ ಅಂತ ಹಾಕಿದಾರ ಹೋಗ್ಬಿಟ್ಟು ಸರ್. ಅದೇ ಸೆಂಟರ್ ಆಯ್ತಲ್ಲ, ಕೆಳಗೆ ಮನೆ ಇತ್ತು ನಮ್ಮಲ್ಲಿ, ಆಗ ಮನೆಯಲ್ಲೇ ಬಿದ್ದುಕೊಂಡು. ಅದು ಮಾತಾಡ್ತೇವೆ. ಹಾ ಸರ್, ಏನೇನ್ ಮಾಡ್ತಿದ್ದೀವಿ? ಕೆಳಗೆ ಮರ ಕೆಲಸ ಮಾಡ್ತಾರೆ ಸರ್. ಈಗ ಮರ ಕೆಲಸ ಸ್ವಲ್ಪ ಇಲ್ಲ, ಹಂಗೆ ಮನೇಲೆ ಇದ್ದೀನಿ. ಆಮೇಲೆ ಆಯ್ತು. ಆಯ್ತಾ ಸರ್? ಕೆಳಗೆ ಬರ್ತೀವಿ. ಕಟ್ಲಿಕ್ಕೆ ಇರೋದು ನಿಮಗೆ ಕಾರಣ ಆಕ್ಚುಲಿ ಲೇಡಿ ಸರ್ ಈ ಗುಂಪಿಗೆ ನಾನು ಹೇಳ್ತಾನೆ ಇದ್ದೀನಿ ಸಂಘ ಮಾಡಿ ಅಂತ. ಆಗೋದಿದ್ರೆ ಮಾಡಿ, ಇಲ್ಲದ್ರೆ ನೇರ ಸಾಲಕ್ಕೆ ನಿಗಮದಲ್ಲಿ ಏನಾದ್ರು ಪ್ರಯೋಜನ ಇದ್ದಾಗ ಅದನ್ನು ಪಡ್ಕೊಂಡ್ರೆ ಒಳ್ಳೆಯಲ್ಲ. ವಾಪಸ್ ನಿಮ್ಮ ಸಂಸ್ಥೆಗಳು ಹೇಳಿ ಸರ್ಕಾರದ ಮಟ್ಟಕ್ಕೆ ತರ್ತಾರೆ. ಇವರು ಸರ್ಕಾರದಿಂದ ನೇಮಕ ಆಗಿರೋ ನಮ್ಮ ಅಲೆಮಾರಿ ಅಧ್ಯಕ್ಷರು, ಕರ್ನಾಟಕ ಸಂಘದ ಅಧ್ಯಕ್ಷರು. ಮತ್ತೆ ನಿಮಗೆ ಏನಾದ್ರು ಇದು ಸೆಲ್ಫ್ ಎಂಪ್ಲಾಯ್ಮೆಂಟ್ ಸ್ವಉದ್ಯೋಗಕ್ಕೆ ಕೂಡ ಹದಿನೈದು ಜನ ಮಾಡಿದ್ರು ಉಂಟು. 15 ಜನ ಕೂಡ ಪಡ್ಬೋದು. ಅದು ಮಿನಿಮಮ್ ಬೇಕು ಈಗ. ಅದರಲ್ಲಿ ಏನೆಲ್ಲ ಬೆನಿಫಿಟ್ ಇದು ಯೋಜನೆ ಇದೆ ಅದನ್ನು ಪಡ್ಕೊಳ್ಳಿ ಅಂತ ಹೇಳುವುದು. ನೇರ ಸಾಲ ನೀವು ತಗೊಳ್ಬಹುದು. ಹೈನುಗಾರಿಕೆ ಮಾಡೋದ್ರೆ ನಾವು 50,000 ಕೊಡ್ತೇವೆ. 50,000ದಲ್ಲಿ ನಿಮಗೆ 40,000 ಸಬ್ಸಿಡಿ ಇದೆ ಅಲ್ಲ, 40,000 ರೀಪೇಮೆಂಟ್ 3 ವರ್ಷದಲ್ಲಿ. ಮತ್ತೆ ಮಹಿಳೆಯರ ಬಗ್ಗೆ ನಾನು ಹೇಳಿದೆ, 10 ಜನ ಮಹಿಳೆಯರು ಸೇರಿದರೆ ಅವರಿಗೆ ಕೂಡ ಒಂದು ಸಂಘ ಮಾಡಿಕೊಟ್ಟು 2 ಲಕ್ಷ ರೂಪಾಯಿ ನಾವು ಕೊಡ್ತೇವೆ. 10 ಜನ ಒಬ್ಬರಿಗೆ 20,000 ಕೊಡ್ತೇವೆ. ಅಲ್ಲಿ ಕೂಡ 5,000 ಸಬ್ಸಿಡಿ ಇದೆ. ಮತ್ತೆ ಮಕ್ಕಳಿಗೆ ಹೈಯರ್ ಎಜುಕೇಶನ್ ಏನಾದರೂ ಮಾಡುವ ಮಕ್ಕಳಿದ್ರೆ ಅವರಿಗೆ ಕೂಡ ಲೋನ್ ಇದೆ. ಮತ್ತೆ ಅರಿವು ಶಿಕ್ಷಣ ಸಾಲ ಅಂತೇಳಿ ನಾವು ಕೊಡ್ತೀವಿ. ಗಂಗಾ ಕಲ್ಯಾಣ ಯೋಜನೆ ಇದೆ. ಕೃಷಿ ಭೂಮಿ ಇದ್ರೆ ಒಂದು ಮಿನಿಮಮ್ 2 ಎಕರೆ 5 ಎಕರೆ ಒಳಗಡೆ, ಇಲ್ಲಿ 1 ಎಕರೆ ಸರ್ ಕೊಡುದು. ಇಲ್ಲಿ 1 ಎಕರೆ ಕೊಟ್ಟಿದ್ದಾರೆ. 1 ಎಕರೆಯಿಂದ 5 ಎಕರೆ ಒಳಗಡೆ ಇದ್ರೆ ಅವರಿಗೆ ಗಂಗಾ ಕಲ್ಯಾಣ ಯೋಜನೆ. ಕೃಷಿ ಭೂಮಿ ಇದ್ದವರು ಇದ್ದಾರೆ ಇದರಲ್ಲಿ. ಇವರಿಗೆಲ್ಲ ಕಾಲ್ ಮಾಡಿದ್ದೀವಿ ಸರ್. ಇವರಿಗೆ 1 ಎಕರೆ ಪೂರ್ತಿ ಇಲ್ಲ ಸರ್. ಇಲ್ವಾ? ನಿಗಮದ ಕೊಡಗು ಜಿಲ್ಲಾ ವ್ಯವಸ್ಥಾಪಕಿ ಮಹಾದೇವಿ ಮತ್ತು ಸಿಬ್ಬಂದಿ ವರ್ಗದವರು, ಸ್ಥಳೀಯ ಗೊಲ್ಲ ಸಮಾಜದ ಬೆಳ್ಳಿಯಪ್ಪ, ಶೋಭಾ, ರೋಷನ್, ಅರುಣಾ, ವಿಮಲಾ, ಶ್ರುತಿ ಮುಂತಾದ ಪ್ರಮುಖರು ಉಪಸ್ಥಿತರಿದ್ದರು.